ಮಂಜೇಶ್ವರ ಗ್ರಾಮ ಪಂಚಾಯತ್ 2026-27 ವಾರ್ಷಿಕ ಯೋಜನೆಗೆ ಅಭಿವೃದ್ಧಿ ಸೆಮಿನಾರ್. ಮಂಜೇಶ್ವರ ಗ್ರಾಮ ಪಂಚಾಯತಿನ 2026-27 ಸಾಲಿನ ವಾರ್ಷಿಕ ಯೋಜನೆ ಹಾಗೂ 14ನೇ ಹಣಕಾಸು ಆಯೋಗದ ಅನುದಾನದ ಯೋಜನಾ ತಯಾರಿಯ ಭಾಗವಾಗಿ ಹಮ್ಮಿಕೊಳ್ಳಲಾದ ಅಭಿವೃದ್ಧಿ ಸೆಮಿನಾರ್ ಮಂಜೇಶ್ವರದ ಎಕೆ ಗಾರ್ಡನ್ನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಜರುಗಿತು. ಮುಂಬರುವ ಹಣಕಾಸು ವರ್ಷದ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ಮತ್ತು ತಂತ್ರಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಈ ಸೆಮಿನಾರ್ ಆಯೋಜಿಸಲಾಗಿತ್ತು. ಇದಕ್ಕೂ ಮುನ್ನ ಕಳೆದ ಫೆಬ್ರವರಿ 9ರಿಂದ ಫೆಬ್ರವರಿ 17ರವರೆಗೆ ಪಂಚಾಯತಿನ ವಿವಿಧ ವಾರ್ಡ್ಗಳಲ್ಲಿ ಗ್ರಾಮ ಸಭೆಗಳನ್ನು ಹಾಗೂ ವರ್ಕಿಂಗ್ ಗ್ರೂಪ್ ಸಭೆಗಳನ್ನು ನಡೆಸಲಾಗಿತ್ತು. ಆ ಸಭೆಗಳಲ್ಲಿ ಸಾರ್ವಜನಿಕರಿಂದ ಬಂದಂತಹ ಪ್ರಮುಖ ಬೇಡಿಕೆಗಳು, ಸಲಹೆಗಳು ಮತ್ತು ನಿರ್ದೇಶನಗಳನ್ನು ಕ್ರೋಢೀಕರಿಸಿ ಲಭ್ಯವಿರುವ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಸಿದ್ಧಪಡಿಸಲಾದ ಕರಡು ವಾರ್ಷಿಕ ಯೋಜನೆಯನ್ನು ಈ ಸೆಮಿನಾರ್ನಲ್ಲಿ ಪ್ರಸ್ತುತಪಡಿಸಲಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಶೀರ್ ಕನಿಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭವನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಸೈಫುಲ್ಲಾ ತಂಗಳ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೈಫುಲ್ಲಾ ತಂಗಳ್ ಅವರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನರ ನೇರ ಸಹಭಾಗಿತ್ವದೊಂದಿಗೆ ಯೋಜನೆಗಳನ್ನು ರೂಪಿಸುವುದು ಪ್ರಜಾಪ್ರಭುತ್ವದ ಆಶಯವಾಗಿದೆ. ಮೂಲಭೂತ ಸೌಕರ್ಯಗಳ ಜೊತೆಗೆ ಜನರ ಜೀವನ ಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಆದ್ಯತೆ ನೀಡುವುದು ಇಂದಿನ അഗത്യವಾಗಿದೆ ಎಂದು ತಿಳಿಸಿದರು. ജനങ്ങളുമായി നേരിട്ട് ബന്ധമുള്ള ജനങ്ങളുടെ കാര്യങ്ങൾ ഏറ്റവും അടുത്തറിയാൻ പറ്റുന്ന നാടിന്റെ വികസനത്തിന് ഏറ്റവും കൂടുതൽ സ്പന്ദിക്കാൻ സാധിക്കുന്ന ഗ്രാമസഭകളുള്ള അതിന്റെ പ്രതിനിധിയുള്ള ഒരു ഘടകമാണ് ഗ്രാമപഞ്ചായത്ത്. ಅದೇ ರೀತಿ ಅಧ್ಯಕ್ಷತೆಯನ್ನು ವಹಿಸಿದ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಅವರು ಮಾತನಾಡಿ, ಈ ಸಲ ಅಧಿಕಾರಕ್ಕೇರಿದ ನೂತನ ಸಮಿತಿ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲೂ ಮುತುವರ್ಜಿ ನೀಡುವುದರ ಜೊತೆಗೆ ಗುಬ್ಬೆದ್ದು ನಾರುತ್ತಿರುವ ತ್ಯಾಜ್ಯಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು ಭರವಸೆ ನೀಡಿದರು. ഏതായാലും ഒരു കൊല്ലത്തുള്ളിൽ മാലിന്യമുക്തമാക്കാൻ മഞ്ചേശ്വര ഗ്രാമപഞ്ചായത്ത് ജനങ്ങൾക്ക് ഉറപ്പു പറയാനും ആഗ്രഹിക്കുന്നു. ಅದೇ ರೀತಿ ಪಂಚಾಯತ್ ಕಾರ್ಯದರ್ಶಿ ಸುಮೇಶ್ ಅವರು ಮಾತನಾಡಿ, ಗ್ರಾಮ ಸಭೆಗಳಲ್ಲಿ ಸಾರ್ವಜನಿಕರು ನೀಡಿದ ಪ್ರತಿಯೊಂದು ಸಲಹೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ವರ್ಕಿಂಗ್ ಗ್ರೂಪ್ ಸಭೆಗಳಲ್ಲಿ ಆಯಾ ಕ್ಷೇತ್ರಗಳ ತಜ್ಞರೊಂದಿಗೆ ಚರ್ಚಿಸಿ ಅಗತ್ಯತೆ ಮತ್ತು ಲಭ್ಯವಿರುವ ಅನುದಾನದ ನಡುವೆ ಸಮತೋಲನ ಕಾಯ್ದುಕೊಂಡು ಈ ಕರಡು ಯೋಜನೆಯನ್ನು ಸಿದ್ಧಪಡಿಸಲಾಗುವುದಾಗಿ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಫಾತಿಮತ್ ಝೌರಾ, ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಫರ್ಹಾನಾ ಟೀಚರ್, ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅರ್ಷಾದ್ ವರ್ಕಾಡಿ ಅವರು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಅಲ್ಲದೆ ಪಂಚಾಯತ್ ಸದಸ್ಯರಾದ ಇಲಿಯಾಸ್ ತೂಮಿನಾಡು, ಮುಕ್ತಾರ್ ಎ, ಅಬ್ದುಲ್ ರೆಹಮಾನ್ ಹಾಜಿ, ಬ್ಲಾಕ್ ಉಪಾಧ್ಯಕ್ಷೆ ಕಮಲಾಕ್ಷಿ, ಅನೀಫ್ ಕುಚ್ಚಿಕಾಡ್, ಅಜೀಜ್ ಹಾಜಿ ಸೇರಿದಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜನಪ್ರತಿನಿಧಿಗಳು, ಯೋಜನೆ ಸಮಿತಿಯ ಸದಸ್ಯರು, ವರ್ಕಿಂಗ್ ಗ್ರೂಪಿನ ಸದಸ್ಯರು, ಗ್ರಾಮ ಸಭೆಯಿಂದ ಆಯ್ಕೆ ಮಾಡಿದ ಸದಸ್ಯರು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಎಡಿಎಸ್ ಪ್ರತಿನಿಧಿಗಳು, ಸಿಡಿಎಸ್ ಸದಸ್ಯರು, ಎಸಿ ಪ್ರಮೋಟರ್, ಎಸ್ಟಿ ಪ್ರಮೋಟರ್, ಬ್ಯಾಂಕ್ ಪ್ರತಿನಿಧಿಗಳು, ಸ್ವಯಂ ಸೇವಕರು ಪಾಲ್ಗೊಂಡರು. ಈ ಸೆಮಿನಾರ್ನ ಮುಖ್ಯ ಉದ್ದೇಶವೆಂದರೆ ಕರಡು ಯೋಜನೆಯಲ್ಲಿ ಅಡಕವಾಗಿರುವ ಅಭಿವೃದ್ಧಿ ತಂತ್ರಗಳನ್ನು ವಿಶ್ಲೇಷಿಸಿ ಗ್ರಾಮದ ಸಮಗ್ರ ಸುಧಾರಣೆಗೆ ಪೂರಕವಾದ ಯೋಜನೆಗಳಿಗೆ ಅಂತಿಮ ರೂಪ ನೀಡುವುದು. ಸಭೆಯಲ್ಲಿ ಬಂದ ನಿರ್ಧಾರಗಳ ಆಧಾರದ ಮೇಲೆ ಅಂತಿಮ ಯೋಜನೆಯನ್ನು ಜಾರಿಗೊಳಿಸಲು ಪಂಚಾಯತ್ ಆಡಳಿತ ಸಮಿತಿ ಮುಂದಾಗಲಿದೆ.